ಕನ್ನಡಿಗರ ಅಂತಾರಾಷ್ಟ್ರೀಯ ಪ್ರಸಿದ್ಧ ವೃತ್ತಿಪರ ಶಿಕ್ಷಣ ಸಂಸ್ಥೆ ಐಐಟಿಸಿ ಸಂಸ್ಥೆಯ ವತಿಯಿಂದ ಫ್ಯಾಷನ್ ರಂಗದ ಭವಿಷ್ಯ ಕುರಿತಾದ ಕಾರ್ಯಾಗಾರ ಅಂಧೇರಿ ಪೂರ್ವದ ಹೋಟೆಲ್ ಲೀಲಾ ಕ್ಯಾಂಪೇನ್ಸ್ಕಿ ಬಾಲ್ರೂಮ್ ಸಭಾಗೃಹದಲ್ಲಿ ನಡೆಯಿತು. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಸೆಂಟರ್ ಇದರ ವಿವಿಧ ಶಾಖೆಗಳ ವಿದ್ಯಾರ್ಥಿಗಳು ರ್ಯಾಂಪ್ ವಾಕ್ ನಡಿಗೆಯಲ್ಲಿ ಹಾಗೂ ಕಾರ್ಯಾಗಾರದಲ್ಲಿ ಕ್ಷಣಾರ್ಧದಲ್ಲಿ ವೈವಿಧ್ಯಮಯವಾಗಿ ರೂಪಿಸಿದ ವಸ್ತ್ರಾಭರಣಗಳ ಮೂಲಕ ತಮ್ಮ ಫ್ಯಾಷನ್ ಪ್ರತಿಭೆಯನ್ನ ಪ್ರದರ್ಶಿಸಿದರು. ವೃತ್ತಿಪರ ಶಿಕ್ಷಣ ರಂಗದಲ್ಲಿ ಸುಮಾರು 5 ದಶಕದ ಅನುಭವವಿದ್ದು 51 ವರ್ಷಗಳ ಸುದೀರ್ಘಾವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸುವಲ್ಲಿ ಯಶ ಕಂಡ ಈ ಐಐಟಿಸಿ ಸಂಸ್ಥೆಯು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತುಳು ಕನ್ನಡಿಗ ಎಸ್ಕೆ ಉರ್ವಾಳ್ ವೃತ್ತಿಪರ ಸಂಸ್ಥೆಯಾಗಿ ಸ್ಥಾಪಿತಗೊಂಡಿತು. ಸದ್ಯ ಈ ಸಂಸ್ಥೆ ಜಾಗತಿಕವಾಗಿ ಹೆಸರಾಂತ ಫ್ಯಾಷನ್ ಡಿಸೈನಿಂಗ್ ಸಂಸ್ಥೆಯಾಗಿ ರೂಪಿಸಲ್ಪಟ್ಟಿದೆ. ಬಾಲಿವುಡ್ ರಂಗದ ಹೆಸರಾಂತ ವಿನ್ಯಾಸಗಾರ್ತಿ, ಭಾರತ ರಾಷ್ಟ್ರದ ಪ್ರಥಮ ಮಿಸ್ ಇಂಡಿಯಾ ಪುರಸ್ಕೃತೆ ಮೆಹ್ರೆ ಕ್ಯಾಸ್ಟಲಿನೋ ಮತ್ತು ಬಾಲಿವುಡ್ನ ಮೇಕಪ್ ಕಲೋಪಾಸಕ ವಜಸ್ ರಚನೆಯವರು ಪಾಲ್ಗೊಂಡು ಕಾರ್ಯಾಗಾರ ನಡೆಸಿ ಆಧುನಿಕ ಯುಗದಲ್ಲಿ ಫ್ಯಾಷನ್ ರಂಗದ ಪಾತ್ರ, ಮಹತ್ವ ಮತ್ತು ವೃತ್ತಿಯಾಗಿಸಿ ಮುನ್ನಡೆದರೆ ಫಲಾನುಭವಿಗಳ ಭವಿಷ್ಯ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನಿತ್ತರು. ಬಾಲಿವುಡ್ನ ಹೆಸರಾಂತ ವಿನ್ಯಾಸಗಾರ ಆಶ್ಲಿ ರೆಫೆಲೋ, ಮ್ಯಾನೇಜ್ಮೆಂಟ್ ಗುರು ಸೈರಸ್ ಗೋಂದಾ ಮತ್ತು ಉಮೇಶ್ ಪೆರ್ವಾನಿ, ನಟಿ ಪೂಜಾ ಶುಕ್ಲಾ, ಸೆಲೆಬ್ರಿಟಿ ಮ್ಯಾನೇಜರ್ ಬಾದ್ಶಾ ಖಾನ್, ಜಾಸ್ಮಿನ್ ಖಾನ್, ಸಂಸ್ಥೆಯ ನಿಖಿಲ್ ಸಂಪತ್, ಶಂಕರ್ ಪಾಂಡೆ, ಸಮಾಜ ಸೇವಕರಾದ ರವಿ ಸುವರ್ಣ ಘಾಟ್ಕೋಪರ್, ಮುರಳೀಧರ್ ಭಟ್ ಡೋಂಬಿವಿಲಿ, ಐಐಟಿ ನಿರ್ದೇಶಕ ವಿಕ್ರಾಂತ್ ಉರ್ವಾಲ್ ಮುಂತಾದವರು ಉಪಸ್ಥಿತರಿದ್ದರು. ಕಲೀಂ ಸೆರಾಜೆ, ವಿ4 ನ್ಯೂಸ್ 24/7 ಮಂಗಳೂರು.